ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಖಿಲ ಮಾತ್ರೆಲ್ಲ ಮೂಗಡೆ ಎತ್ಕೊಂಡುಲೆ. ಇವತ್ತು ನಾವು ಕೋಕಂ ಹಣ್ಣಿನ ಎಲೆಗಳನ್ನು ಹಾಕಿ ಒಂದು ಬಂಗುಡೆ ಮಸಾಲ ಮಾಡುವ. ತುಂಬ ರುಚಿಯಾಗ್ತದೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಕೋಕಂ ಹಣ್ಣಿನ ಎಲೆಗಳು. ಒಂದು ಪುನರ್ಪುಳಿ ತಪ್ಪು ಉನ್ನೇನು ಪಾಡ್ದು ನಮ್ಮ ಬಂಗುಡೆ ಮಸಾಲ ಮಲ್ಪೋಗ ಒಂದು ಅಂತೆ ನಮ್ಮ ಜಾಸ್ತಿ ಬುಲೆದಿನ ತಪ್ಪುದೆ ತೊಂದರೆ ಬಲ್ಲಿ ತುಂಬ ಬೆಳೆದ ಸೊಪ್ಪುಗಳನ್ನು ತಗೋಬಾರ್ದು, ಸ್ವಲ್ಪ ಎಳತ್ತು ಸೊಪ್ಪುಗಳನ್ನು ತಗೋಬೇಕು. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, 1/4 ಚಮಚ ಮೆಂತ್ಯ, 1/4 ಚಮಚ ಕರಿಮೆಣಸು, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, 1/4 ಚಮಚ ಓಂಕಾಳನ್ನು ಹಾಕಿ ನಾವು ಹುರ್ಕೋಬೇಕು. ಒಂಜಿ ಪ್ಯಾನಿಗೆ ಒಂತೆ ಎಣ್ಣೆ, 1/4 ಚಮಚ ಮೆತ್ತೆ, 1/4 ಚಮಚ ಎಡ್ಡೆ ಮುಂಚಿ, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, 1/4 ಚಮಚ ಓಮ ಪಾಡು ಪೊತ್ಪೊಡು ಒಂದು ಪೊತ್ತುದ ಹಾಕಿ ನನಗೆ ಲೇತ್ ಖಾರ ಬುಡು ಆತು ಕಾಯಿ ಮುಂಚಿ ಪಾಡೋಡು ಕೆಂಪು ಮುಂಚಿ ಹತ್ತು. ಇದು ಹುರಿದ ತಕ್ಷಣ ಸ್ವಲ್ಪ ಹೊತ್ತಾದಮೇಲೆ ಕಾಯಿ ಮೆಣಸು ಎಷ್ಟು ಖಾರ ಬೇಕೋ ಅಷ್ಟು ಕಾಯಿ ಮೆಣಸನ್ನು ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ನಾವು ಕೋಕಂ ಹಣ್ಣಿನ ಎಲೆಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇತ್ತೆ ನಮ್ಮ ಮುಲ್ಪ ಪುನರ್ಪುಳಿತ ತಪ್ಪುನ್ ಪಾಡ್ದು ಒಂದೆಲ್ಲ ಶೋಕು ಬಾಡದು ಒಂತೆ ಪೊರ್ತು ಬಾಡದು ಹಾಕಿನ ಗ್ಯಾಸ್ ಬಂದ್ ಮಾಡ್ತದೆ. ಚಪ್ಪೆ ಹಾಕಿನ ಅವನೇನು ಕಡೆಬಿಡು. ಈಗ ಗ್ಯಾಸ್ ಬಂದ್ ಮಾಡುವ. ಇದು ಬಾಡಿದೆ ಎಲೆಗಳೆಲ್ಲ. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ, 1 ಕಪ್ದ ಹತ್ತು ತಾರಾಯಿ, ಅರ್ಧ ಈರುಳ್ಳಿ ಮತ್ತು ಈ ಮಸಾಲೆಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನಿಮಗೆ ಹುಳಿ ಇದು ಕೊಕ್ಕಂ ಎಲೆಗಳು ಹುಳಿ ಇರ್ತದೆ. ಒಂದು ವೇಳೆ ಹುಳಿ ಕಮ್ಮಿ ಅನಿಸಿದರೆ ಇಲ್ಲಿ ಸ್ವಲ್ಪ ಹುಳಿಯನ್ನು ಸೇರಿಸ್ಕೋಬಹುದು. ನಿಕ್ಲೆ ಒಂಜೊಳೆ ಕೊಕ್ಕಂ ಪುನರ್ಪುಳಿ ತಪ್ಪು ಪುಳಿ ಇಪ್ಪುಂಡು ಆಂಡ ನಿಗ್ಲೆ ಪುಳಿ ಚಪ್ಪೆ ಅಂದಣ ಮುಲ್ಪ ಚೂರು ಪುಳಿ ಪಾಡ್ದು ಸಣ್ಣ ಕಡೆವಡು ನೋಡಿ. ಇದನ್ನೀಗ ನಾನು ರುಬ್ಬಿ ತಂದಾಯ್ತು. ಇದು ನುಣ್ಣಗೆ ರುಬ್ಕೋಬೇಕು. ಸಣ್ಣ ಒಂದೇನು ಕಡೆದು ಪತ್ತೊಂದು ಬತ್ತೆ ಅಂಚನೆ ಮೀನೆಲ್ಲ ಯಾನ ಶೋಕು ಲುಂಬುದು ರೆಡಿದಿ. ಒಂದೇ ಮೀನು ಕ್ಲೀನ್ ಮಾಡಿ ಇಟ್ಟಾಗಿದೆ. ಇವಾಗ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಒಂತೆ ಎಣ್ಣೆ ಪಾಡೋಡು ಬಿಸಲಿಗೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರೆಸಿಪಿ. ಇಲ್ಲಿ ನಾನು 1 ಚಮಚದಷ್ಟು ಸಾಸಿವೆ, 1 ಚಮಚ ದಾಸೆಮಿ ಪಾಡ್ದು ಅವು ಚೂರು ಪಟಪಟ ಪನ್ಕಿನ ನಮ್ಮ ನೀರುಳ್ಳಿ ಪಾಡ್ಗ. ಇದು ಸಿಡಿದ ನಂತರ ಸಾಸಿವೆ ನಾವು ಈರುಳ್ಳಿಯನ್ನು ಒಂದು ಕಟ್ ಮಾಡಿ ಹಾಕ್ಕೋಬೇಕು. ನಿಕ್ಲೆಗೆ ಎನ್ನ ರೆಸಿಪಿ ಇಷ್ಟ ಅಂಡ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಲ್ಪಲೆ ಮಸ್ತ್ ಒಂಜಿ ಎಡ್ಡೆ ರೆಸಿಪಿ ಅಂಚನೆ ರುಚಿಯಾಯಿನ ರೆಸಿಪಿ ಅಂಚನೆ ಆರೋಗ್ಯಕರವಾಯಿನ ರೆಸಿಪಿಂದೇ ಪನೋಲಿ. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣ ನಾವು ಅರ್ಧ ಚಮಚದಷ್ಟು ಅರಸಿನವನ್ನು ಹಾಕ್ತಾ ಇದ್ದೇನೆ ಇಲ್ಲಿ. ಆಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಶುಂಠಿ ಬೆಳ್ಳುಳ್ಳಿಯನ್ನು ರುಬ್ಬುವಾಗ ಕೂಡ ಹಾಕೋಬಹುದು, ಇಲ್ಲಿ ಬೇಡ ಅಂತ ಇದ್ದರೆ. ಮುಲ್ಪಯನ ಅರ್ಧ ಚಮಚ ಮಂಜಲ್ದ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ಯ. ನಿಕುಲ್ ಬೋಡಂಡ ಕಡೆವನಗನೆ ಶುಂಠಿಲ ಬೆಳ್ಳುಳ್ಳಿ ಪಾಡನೊಲಿ ಒಂದೇನು ಒಂತೆ ಪೊತ್ತುದು ಹಾಕಿನ ನಮ್ಮ ಕಡೆದಿತನ ಮಸಾಲನ್ನು ಪಾಡ್ಗ. ಇದು ಸ್ವಲ್ಪ ಹುರಿದಾದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಹೀಗೆ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೋಬೇಕು. ಒಂತೆ ಪೊರ್ತು ನಮ್ಮ ಇಂಚ ಒಗ್ಗರಣೆ ದೊಟ್ಟಿಗೂ ಫ್ರೈ ಮಲ್ಪೋಡು ಇಂಚ ನೋಡಿ. ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಕಲರ್ ನೋಡಿ ಎಷ್ಟು ಒಳ್ಳೆ ಬಂದಿದೆ, ಹಾಗೆ ಘಮ ಕೂಡ ಒಳ್ಳೆ ಬರ್ತಾ ಉಂಟು. ನಾವು ಕೋಕಂ ಹಣ್ಣಿನ ಎಲೆಗಳನ್ನು ಹಾಕಿದ್ರಿಂದ ಅದೊಂದು ರುಚಿಯೇ ಬೇರೆ. ಖಂಡಿತ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ. ನಮ್ಮ ಪುನರ್ಪುಳಿ ತಪ್ಪು ಪಾಡ್ದ ಒಂಜಿ ರುಚಿಯೇ ಬೇತೆ ಖಂಡಿತವರ ಇಂಚ ಮಲ್ಪಲೆ ನಿಕ್ಲು ಮಸಾಲ. ಈತೆ ಮೂಲ್ಯನು ಉಪ್ಪು ಪಾಡೊಂದುಲೆ. ಇಲ್ಲಿ ನಿಮ್ಮ ಅನುಸಾರ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ನೋಡಿ ಇದನ್ನು ಬೆರೆಸಿ ಆದ ನಂತರ ನಿಮಗೆ ಎಷ್ಟು ಹದ ಬೇಕು, ತೆಳುವಾದರೆ ತೆಳು, ದಪ್ಪ ಆದರೆ ದಪ್ಪ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಒಳ್ಳೆಯದಾಗಲ್ಲ, ತುಂಬ ತೆಳುನೂ ಒಳ್ಳೆಯದಾಗದಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಇರಲಿ. ತುಂಬ ದಪ್ಪಲ ಎಡ್ಡೆ ಆಪುಜಿ ಅಂಚನೆ ತುಂಬ ತೆಳುಲ ಎಡ್ಡೆ ಆಪುಜಿ ಮೀಡಿಯಮ್ ಆದ ಇಪ್ಪಡುಗಸಿ. ಈತೆ ಒಂದೇನು ಮುಚ್ಚಳ ಮುಚ್ಚಿದ ನಮ್ಮ ಕೊದ್ದೆರೆ ಬುಡ್ಕ ಮುಚ್ಚಳ ಮುಚ್ಚಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಒಳ್ಳೆ ಘಮ ಕೂಡ ಬರ್ತಾ ಉಂಟು. ನಾವು ಕ್ಲೀನ್ ಮಾಡಿಟ್ಟ ಮೀನನ್ನು ಈಗ ನಾವಿಲ್ಲಿ ಸೇರಿಸ್ಕೋಬೇಕು. ತುಲೆ ಶೋಕು ಕೊದ್ಯೋದ ಆಂಡ್ ನಮ್ಮ ಕ್ಲೀನ್ ಮಲ್ತಿದ್ದನ ಮೀನನ್ನು ಪಾಡ್ದು ನನ್ನ ಶೋಕು ಕೊದ್ಯವಡು ಮೀನನ್ನು ಹಾಕಿ ನಾವು ಚೆನ್ನಾಗಿ ಕುದಿಸಬೇಕು. ನೋಡಿ ಈಗ ಎಲ್ಲ ಮೀನುಗಳನ್ನು ಹಾಕ್ತಾ ಇದ್ದೇನೆ. 1 kg ಮೀನು ತಗೊಂಡಿದ್ದೆ ಬಂಗುಡೆ, ಅದೆಲ್ಲ ಹಾಕಿದೆ ನಾನು. ಇದನ್ನು ನಾವು ಇವಾಗ ಹೀಗೆ ಚೌಟ ಹಾಗೆ ತಿರುಗಿಸ್ಬೋದು. ಮಧ್ಯದಲ್ಲಿ ನಾವು ಚೌಟ ಹಾಕಲಿಕ್ಕೆ ಹೋಗಬಾರ್ದು, ಮೀನು ಹಾಳಾಗ್ತದೆ. ಇತ್ತೆ ನಮ್ಮ ಚೌಂಟುಡಿ ಇಂಚ ನಾವು ನಮ್ಮ ತಿರ್ಗವಲಿ ಮಧ್ಯ ನಮ್ಮ ಚೌಂಟು ಪಾಡ್ರೆ ಬಲ್ಲಿ ಮೀನು ಹಾಳಾಪುಂಡು ಪೊಡಿ ಹಾಪುಂಡು. ಇತ್ತೆ ಮುಚ್ಚಳ ಮುಚ್ಚಿಗ ನೋಡಿ. ಈಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರಲಿ. ನೋಡಿ ಈಗ ಎಷ್ಟು ಒಳ್ಳೆ ಕುದಿ ಬರ್ತಾ ಉಂಟು, ಹಾಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಸೌಟನ್ನು ಹಾಕ್ತಾಯಿಲ್ಲ ನೋಡಿ, ಹೀಗೆ ಕೈಯಲ್ಲಿ ತಿರುಗಿಸ್ಕೋಬೇಕು.
ಈತ ಚೌಂಟು ಪಾಡಿದ ನಮ್ಮ ಇಂಚ ಕೈಟನ್ನು ಮೀನು ತಿರ್ಗವಡು ಒಂತೆ ಪೊರ್ತು ಕೊದ್ದೆಡು ಶೋಕು ಕೊದ್ದಿಂಡು ತುಲೆ ಎಂಚ ಬೈದಂಡು ತುಲೆ ನಮ್ಮ ಗಸಿ ಮಸ್ತ್ ಶೋಕಾದ ಬೈದನ್ನು ನೋಡಿ ಎಷ್ಟು ಒಳ್ಳೆಯಾಗಿ ಬಂದಿದೆ ನಮ್ಮ ಗಸಿ ನೋಡಿ. ಇದು ತಣ್ಣಗಾದ್ಮೇಲೆ ಇನ್ನೂ ದಪ್ಪ ಆಗ್ತದೆ ಇದರ ಮಸಾಲ. ಈಗ ಇಷ್ಟು ದಪ್ಪ ಉಂಟು, ಈತ ದಪ್ಪ ಉಂಡು ಸಾರು. ನನ್ನ ಚಪ್ಪೆ ಹಾಕಿನ ನನ್ನೆಲ್ಲ ಒಂದು ಗಟ್ಟಿ ಹಾಪುಡು ನಮ್ಮ ಒಂತೆ ಕೊದ್ದೆದು ನನ್ನ ಗ್ಯಾಸ್ ಬಂದ್ ಮಲ್ಪುಗ ನೋಡಿ ಎಷ್ಟು ಒಳ್ಳೆ ಒಂದು ಮಸಾಲ ಬಂದಿದೆ ನೋಡಿ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಗ್ಲರ ಖಂಡಿತ ಇಂಚ ಟ್ರೈ ಮಲ್ಪ್ಲೆ, ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ. ಗ್ಯಾಸ್ ಮೂಲು ಬಂದ್ ಮಲ್ತೆ. ಇವಾಗ ನಾನು ಗ್ಯಾಸ್ ಬಂದ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಮೇಲೆ ಉದುರಿಸ್ತಾ ಇದ್ದೇನೆ ನೋಡಿ. ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೇನೆ. ನಮ್ಮ ಬಂಗುಡೆ ಮಸಾಲ ನೋಡಿ, ಗ್ರೀನ್ ಬಂಗುಡೆ ಮಸಾಲ ರೆಡಿಯಾಗಿದೆ. ತುಂಬ ಘಮ ಕೂಡ ಬರ್ತಾ ಉಂಟು, ಅಷ್ಟೇ ರುಚಿ ಕೂಡ ಉಂಟು. ನಮ್ಮ ಗ್ರೀನ್ ಬಂಗುಡೆ ಮಸಾಲ ರೆಡಿ ಆತನ ಅಷ್ಟೇ ಘಮ ಆತೆ ರುಚಿಲ ಉಂಡು. ಖಂಡಿತ ನಿಗ್ಲೋರ ಟ್ರೈ ಮಲ್ಪ್ಲೆ. ಒಂಜಿ ವೇಳೆ ಕೋಕಮ್ ತಪ್ಪು ತಿಕ್ಕ ಜಿಂಡ ನಿಗುಲು ಕಾಯಿ ಮುಂಚಿಲ ಪುಳಿಲ ಪಾರ್ದಲ ಮಲ್ಪೊಲಿಂಚ ಅವಲ ಶೋಕಾಪುಂಡು. ನಿಮಗೆ ಕೋಕಮ್ ಹಣ್ಣಿನ ಎಲೆಗಳು ಸಿಗದಿದ್ದರೆ ನೀವು ಕಾಯಿ ಮೆಣಸು ಮತ್ತು ಹುಳಿಯನ್ನು ಕೂಡ ಸೇರಿಸಿ ಹೀಗೆ ಮಾಡ್ಕೋಬೋದು ಮಸಾಲ. ಅನ್ನದ ಜೊತೆ ನಮ್ಮ ಬಂಗುಡೆ ಮಸಾಲ ನೋಡಿ, ಕೋಕಮ್ ಎಲೆಗಳನ್ನು ಹಾಕಿ ಮಾಡಿದ ಬಂಗುಡೆ ಮಸಾಲ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಬಂಗುಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಂಗುಡೆಯಲ್ಲಿ ಸೋಕಾದ ಬೈದಂಡು ಇಷ್ಟ ಅಂಡ ಸಬ್ಸ್ಕ್ರೈಬ್ ಮಲ್ಪ್ಲೆ, ಅಂಚನೆ ಆಯ್ನಾತ ಶೇರ್ ಮಲ್ಪ್ಲೆ. ಧನ್ಯವಾದ.